ಮಂಗಳೂರು ಶಕ್ತಿನಗರದ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆ ಸಾನ್ನಿಧ್ಯ ಇದರ ಪವರ್ ಲಿಫ್ಟಿಂಗ್ ಕ್ರೀಡಾಪಟು ಬೆಂಗಳೂರು ಮೂಲದ ಹರೀಶ್ ವಿ ಅವರು ಜೂನ್ 14ರಿಂದ 27ರವರೆಗೆ ಜರ್ಮನಿಯ ಬರ್ಲಿನ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸ್ಪೆಷಲ್ ಒಲಿಂಪಿಕ್ಸ್ ವರ್ಲ್ಡ್ ಸಮ್ಮರ್ ಗೇಮ್ಸ್ 2023 ಇದರಲ್ಲಿ ಭಾಗವಹಿಸಲಿದ್ದು ಅವರಿಗೆ ಶುಭ ವಿದಾಯ ಕೋರುವ ಸಮಾರಂಭ ಇದು ಸಾನ್ನಿಧ್ಯ ಶಾಲೆಯಲ್ಲಿ ನಡೆಯಿತು। ಈ ಸಮಾರಂಭದಲ್ಲಿ ಸಾನ್ನಿಧ್ಯ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ, ಕ್ರೀಡಾಪಟು ಹರೀಶ್ ಅವರ ತಾಯಿ ಗೀತಾ ಮತ್ತು ಸಹೋದರಿ ಶ್ವೇತಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಸಾನ್ನಿಧ್ಯ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಅವರು ಮಾಹಿತಿ ನೀಡಿ, ಸಾನ್ನಿಧ್ಯ ಶಾಲೆಯ ವಿದ್ಯಾರ್ಥಿಯೊಬ್ಬ ಅಂತಾರಾಷ್ಟ್ರೀಯ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಾ ಇರುವುದು ತುಂಬಾ ಸಂತೋಷದ ವಿಚಾರ। ಅದರಲ್ಲೂ ಹರೀಶ್ ವಿ ಅವರು ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಪ್ರತಿನಿಧಿಸಲು ಆಯ್ಕೆಗೊಂಡಿರುವ ಕರ್ನಾಟಕದ ಏಕೈಕ ಕ್ರೀಡಾಪಟು ಆಗಿರುತ್ತಾರೆ ಅಂತ ಹೇಳಲು ಹೆಮ್ಮೆಯಾಗುತ್ತೆ ಅಂತ ಹೇಳಿದರು। ಹರೀಶ್ ವಿ ಅವರು ಈ ಹಿಂದೆ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಹಾಗೂ ಬಳಿಕ ಗುಜರಾತಿನ ಅಹಮದಾಬಾದಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಗೊಂಡಿದ್ರು ಅಂತ ತಾಯಿ ಗೀತಾ ಮತ್ತು ಸಹೋದರಿ ಶ್ವೇತಾ ಅವರು ತಿಳಿಸಿದರು। ಹರೀಶ್ ವಿ ಅವರು ಕಳೆದ 5 ವರ್ಷಗಳಿಂದ ಸಾನ್ನಿಧ್ಯ ಶಾಲೆಯಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ। ಸರ್ಚ್ ಮಾಡಿ ಆನ್ಲೈನಲ್ಲಿ ಹುಡುಕಿ ಕೆಲವೊಂದು ಸ್ಕೂಲ್ಸ್ನೆಲ್ಲ ವಿಸಿಟ್ ಮಾಡಿದಾಗ ನಮಗೆ ಮಂಗಳೂರಲ್ಲಿ ಸಾನ್ನಿಧ್ಯ ಶಾಲೆ ಗೊತ್ತಾಯಿತು। ನಾವೊಂದು ಟ್ರೈ ಮಾಡೋಣ ಅಂತ ನಾನು ನನ್ನ ಪೇರೆಂಟ್ಸ್ ಹರೀಶನ್ ಕರ್ಕೊಂಡು ಬಂದು ಸಾನ್ನಿಧ್ಯಕ್ಕೆ। ಹರೀಶ ಇಲ್ಲಿ ಸೇರಿ 4 to 5 ಇಯರ್ಸ್ ಆಗ್ತಾಯಿದೆ। ಇಲ್ಲಿ ಬಂದ ಮೇಲೆ ಡೇ ಬೈ ಡೇ ಹರೀಶನ್ಗೆ ಅವ್ರ ಟೀಚರ್ ಸಪೋರ್ಟಿಂದ ಮತ್ತು ಮೇಯ್ನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ವಸಂತ್ ಸರಿಗೆ। ಬಿಕಾಸ್ ಆಫ್ ಹಿಮ್ ಹರೀಶ ಇವತ್ತು ಇಲ್ಲಿ ಈ ಥರ ಸ್ಟೇಜಸಲ್ಲಿ ಇದ್ದಾನೆ। ಇಲ್ಲಿ ಬಂದ ಮೇಲೆ ಅವನಿಗೆ ಸ್ಟಡೀಸ್ ರಿಲೇಟೆಡ್ ಆಗಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ। ಡೇ ಬೈ ಡೇ ನಾವು ಅವ್ನ ಬಿಹೇವಿಯರ್ ಚೇಂಜಸ್ ನೋಡ್ತಾ ಇದ್ವಿ। ಅವ್ನು ಫುಲ್ ಹೈಪರ್ ಇದ್ದಾನೆ ಹರೀಶ, ಬಟ್ ಇಲ್ಲಿ ಬಂದಮೇಲೆ ಫುಲ್ಲು ಚೇಂಜಸ್ ಕಾಣ್ತಾ ಇದ್ವಿ। ಅದಾದಮೇಲೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಅವ್ರ ಮಾಸ್ತರ್ ಹೇಳಿ ವಸಂತ್ ಸರೇ ಅವನಿಗೆ ಜಿಮ್ಮಿಗೆ ಸೇರಿಸಿದ್ರು। ಜಿಮ್ಮಿಗೆ ಸೇರಿಸಿದ್ಮೇಲೆ ಪವರ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡ್ದ। ಅದ್ರಲ್ಲಿ ಸ್ಟೇಟ್, ನ್ಯಾಷನಲ್, ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವನೋಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ವಿಚ್ ಇಸ್ ವೆರಿ ಪ್ರೌಡ್ ಫಾರ್ ಅಸ್। ಖುಷಿಯಾಗಿದೆ, ಚೆನ್ನಾಗಿದೆ, ಫ್ಲೈಟಲ್ಲಿ ಹೋಗ್ತೀನಿ, ಫೈಟ್ ಹೋಗ್ತೀನಿ, ಖುಷಿಯಾಗಿದೆ। ಮೆಡಲ್ ನಮಗೆ ಪಕ್ಕ ನಮಗೆ ಮೆಡಲ್ ಒಳ್ಳೆ ಅನಿಸ್ತಾ ಇದೆ ನಮಗೆ। ನಮ್ಮ ಮಗು ಈ ಮಟ್ಟಕ್ಕೆ ಬರ್ತಾನೆ ಅಂತೇಳಿ ನಾವು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ। ವಸಂತ ಮಾಸ್ಟರ್ ನಮಗೆಲ್ಲ ಪ್ರೋತ್ಸಾಹಿಸಿ ಜಿಮ್ಮಿಗೆ ಸೇರಿಸಿ ಅಲ್ಲಿ ಸಹ ಪ್ರೇಮ್ ಸಾರು ಅವರೆಲ್ಲ ಒಳ್ಳೆ ಕೋಚಿಂಗ್ ಕೊಟ್ಟು ಇವತ್ತಿನ ದಿವಸ ಈ ಮಟ್ಟಕ್ಕೆ ನಿಂತಿದ್ದಾನಂದರೆ ಭಾಳ ಖುಷಿ ಆಗ್ತಾ ಇದೆ ನನಗಂತೂ। ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ, ಇವತ್ತು ತುಂಬ ಸಂತೋಷ ಆಗ್ತಾ ಇದೆ। ನಾನು ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ, ನಮ್ಮೊಬ್ಬ ವಿದ್ಯಾರ್ಥಿ ಇದೇ 12ರಿಂದ 26ರವರೆಗೆ ಬರ್ಲಿನ್ನಲ್ಲಿ ನಡೆಯತಕ್ಕಂಥ ಏನು ಪವರ್ ಲಿಫ್ಟಿಂಗ್ ಸ್ಪರ್ಧೆ, ಇದು ವರ್ಲ್ಡ್ ಸಮ್ಮರ್ ಗೇಮ್ ಅಂತ ಹೇಳ್ತೇವೆ, ಸ್ಪೆಷಲ್ ಒಲಿಂಪಿಕ್ಸ್ನ ಇದರಲ್ಲಿ ಭಾಗವಹಿಸ್ತಾ ಇದ್ದಾನೆ। ಅದರಲ್ಲೂ ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ಓರ್ವನೇ ಅಂತ ಹೇಳಲಿಕ್ಕೂ ಕೂಡ ಸಂತೋಷ ಆಗ್ತಾ ಇದೆ। ಬಹಳಷ್ಟು ವರ್ತನೆ ಸಮಸ್ಯೆಗಳಿದ್ದಂಥ ಇವನ ತಾಯಿ ಬೆಂಗಳೂರಿನಿಂದ ತಂದು ಇಲ್ಲಿ ಸೇರಿಸಿದರು। ಇಲ್ಲಿ ಸೇರಿಸಿದರ ಬಗ್ಗೆ ಅದರ ವರ್ತನೆಗಳ ಪರಿವರ್ತನೆಯನ್ನು ಮಾಡಿ ಜೊತೆಗೆ ಅಂತಾರಾಷ್ಟ್ರೀಯ ತರಬೇತಿದಾರರ ಹತ್ರ ಪ್ರೇಮ್ನಾಥ್ ಅವ್ರ ಹತ್ರ ಮಾತಾಡಿ ತರಬೇತಿಯನ್ನು ಕೊಡ್ತಾ ಇದ್ದೆವು। ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ತನ್ನ ಪ್ರತಿಭೆಯನ್ನು ತೋರಿಸಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ। ಇವನಿಗೆ ನನ್ನ ಹೃದಯ ತುಂಬಿದ ಒಂದು ಶುಭ ಹೇಳ್ತಾ ಇದ್ದೇನೆ।